ಗುರುಪುರ ಮಾಣಿಬೊಟ್ಟು ಕೋರ್ದಬ್ಬು ತನ್ನಿಮಾನಿಗ ದೈವಸಾನೋಡು ಮೇ ಎಣ್ಮ ಉರ್ಬೇಕು ಪೆರವ ಪ್ರತಿಷ್ಠೆ ಕಲಶಾಭಿಷೇಕ ಅಟ್ಟಣೆ ಮಲ್ತದಿಂದ ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ರಾಯನ ವಿನಯ್ ಶೆಟ್ಟಿ ಪಂತೀರ್ ಗುರುಪುರ ಮಾಣಿಬೊಟ್ಟು ಕೋರ್ದಬ್ಬು ತನ್ನಿಮಾನಿಗ ಸಾನದ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ವಿನಯ್ ಶೆಟ್ಟಿ ಸೋಮವಾರ ಕುಡ್ಲದ ಪ್ರೆಸ್ ಕ್ಲಬ್ಡು ಸುದ್ದಿಕೂಟುಡು ಪಾತಿರ್ದು ಗುರುಪುರ ಮಾಣಿಬೊಟ್ಟು ಕೋರ್ದಬ್ಬು ತನ್ನಿಮಾನಿಗ ಗುಳಿಗೆ ಪಂಜುರ್ಲಿ ರಾಹು ಕಂಬೆರ್ಲು ಉಳ್ಳಾಂದಿ ದಯ್ಯೋಳೆನ ಪೆರಪ ಪ್ರತಿಷ್ಠೆ ಕಲಶಾಭಿಷೇಕ ಮೇ ಎಣ್ಮ ಉರ್ಬೇಕ ಅಟ್ಟಣೆ ಮಲ್ತದನೆಂದು ಪಂಡೇರು ಧಾರ್ಮಿಕ ಬುಕ ಸಾಂಸ್ಕೃತಿಕ ಕಾರ್ಯಕ್ರಮಲು ಬಬ್ಬು ಬಾರಗ ತಾಳಮದ್ದಲಿ ಕೂಟ ರಂಗ ಪ್ರದರ್ಶನ ಸಸಿಬಿತ್ಲು ಮುಕ್ಲೆರ್ದು ಬಾಲೆಗ್ ಒಲಿಯಿನ ಭ್ರಾಮಾರಿ ಪಂಪಿನ ಪೌರಾಣಿಕ ನಾಟಕ ದಿಯೊಂದೊಂದು ವಿನಯ್ ಶೆಟ್ಟಿ ಪಂಡೇರು ಗಂಗಾಧರ ಸಫಲಿಗ ದೀಪಕ್ ಬಂಗೇರ ಪರಮಾನಂದ ಸಾಲಿಯನ್ ಗಣೇಶ್ ಕುಲಾಲ್ ಸುರೇಶ್ ಅಮೀನ್ ಸುದ್ದಿಕೂಟೋಡಿದ್ದೇರು. ಈ ದೇವಸ್ಥಾನ ಇದೀಗ ಜೀರ್ಣೋದ್ಧಾರಗೊಳ್ತಾ ಇದೆ. ಈಗ ಸಮಿತಿಗಳು ಈ ನಿಟ್ಟಿನಲ್ಲಿ ಕೆಲಸ ಆರಂಭಿಸ್ತಿದ್ದಾರೆ. ಆರಂಭದಲ್ಲಿ ಕಾರಮೊಗಲ್ ಗುರುತಿಗೆ ಸಂಬಂಧಪಟ್ಟಂತ ಈ ಜಾಗ ಭೂಸುಧಾರಣಾ ಕಾಯ್ದೆಯ ಪ್ರಕಾರ ಗಂಗಾಧರ ಸಫಲಿಗವರಿಗೆ ಬಂದಿದ್ದು ಅವರು ಜಾಗವನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ದಾನ ಮಾಡಿದ್ದಾರೆ. ವಿವಿಧ ಸಮಿತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟು ಕಾರ್ಯೋನ್ಮುಖವಾಗಿ ಭೇಟಿ ವಾಸ್ತಿಪರ ನೇತೃತ್ವದಲ್ಲಿ ವಿನಯ್ ಕಾರಂತ ಕಾವೂರ್ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಸಾಂಸ್ಥಿಕ ಮಾಡಿ